ವಿಶ್ವ ಯೋಗ ದಿನ ಜೂನ್ 21ರಂದು ನಡೆಯುವ ಸಲುವಾಗಿ ಸೀತಾರಾಮ ಗೋಸೇವಾಶ್ರಮ ಟ್ರಸ್ಟ್ ಕೋಟೆಕಾರು ಹಾಗೂ ಹೊಸಕುರಲ್ ಇದರ ಸಹಭಾಗಿತ್ವದಲ್ಲಿ ಯೋಗ ದರ್ಶನ ಮತ್ತು ಯೋಗ ಸ್ಪರ್ಧೆ ಆನ್ಲೈನ್ ಮೂಲಕ ನಡೆಯುವಂಥದ್ದು ಹಾಗೂ ಯೋಗ ದರ್ಶನ ಹೊಸಕುರಲ್ನಲ್ಲಿ ಸೋಮವಾರದಿಂದ ಅಂದರೆ 6ನೇ ತಾರೀಕಿನಿಂದ ನಿರಂತರವಾಗಿ ಆದಿತ್ಯವಾರದಿಂದ ನಿರಂತರವಾಗಿ ಪ್ರಸಾರವಾಗಲಿದೆ. ಬೆಳಗ್ಗೆ 7:10ರಿಂದ 7:30, ಮರುಪ್ರಸಾರ ಮಧ್ಯಾಹ್ನ 2 ಗಂಟೆಗೆ. ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡೆಯಬೇಕು ಮತ್ತು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಯೋಗಾಚಾರ್ಯರು, ಮಾರ್ಗದರ್ಶಕರು ಆಗಿರತಕ್ಕಂಥ ಶ್ರೀ ಪುಂಡರೀಕಾಕ್ಷ ಬೇಳೂರು ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಯೋಗ ದರ್ಶನ ಮತ್ತು ಯೋಗ ಸ್ಪರ್ಧೆಯ ಒಂದು ಕಾರ್ಯಕ್ರಮದ ಮುಂಚಿತವಾಗಿನ ಒಂದು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಉದ್ಘಾಟನೆಯನ್ನು ನಡೆಸಿಕೊಡಲಿರುವವರು ಕೇಸರಿ ಮಾತೃಮಂಡಳಿಯ ಮಾಜಿ ಅಧ್ಯಕ್ಷರು, ಹಿರಿಯರು, ನಮ್ಮ ಮಾರ್ಗದರ್ಶಕರು ಆಗಿರತಕ್ಕಂಥ ಶ್ರೀಮತಿ ಜಯಲಕ್ಷ್ಮಿ ಕುಂಪಲ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಜನ್ಮಭೂಮಿ ಸ್ವಸಹಾಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ತೊಕ್ಕೊಟ್ಟು ಇದರ ಕಾರ್ಯನಿರ್ವಹಣಾಧಿಕಾರಿಯಾಗಿರತಕ್ಕಂಥ ಶ್ರೀ ನಿತೇಶ್ ಕುಮಾರ್ ದೇಸೋಡಿ ಕುತ್ತಾರ್ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಪ್ರಚಾರ ನೀಡುವ ಮೂಲಕ ನಮ್ಮ ಯೋಗ ದರ್ಶನ ಮತ್ತು ಯೋಗ ಸ್ಪರ್ಧೆಗೆ ಸಹಭಾಗಿತ್ವ ನೀಡುವರು ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಹೊಸಕುರಲ್ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಎಲ್ಲರೂ ಇದರ ಪ್ರಯೋಜನವನ್ನು ಪಡೆಯಬೇಕು. ಯೋಗದಿಂದ ರೋಗಮುಕ್ತ ಜೀವನ ನಮ್ಮದಾಗಬೇಕು. ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಈ ಬಾರಿ ನಾವು ಆನ್ಲೈನ್ ಮೂಲಕ ಯೋಗ ಸ್ಪರ್ಧೆಯನ್ನು ಕೂಡ ನಡೆಸುವ ಈ ಒಂದು ಕಾರ್ಯಕ್ರಮದಲ್ಲಿ ಯೋಗ ಸ್ಪರ್ಧಿಗಳು ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತಾ ಇದೀಗ ಮುಂದೆ ದೀಪ ಪ್ರಜ್ವಲನೆ ಶ್ರೀಮತಿ ಜಯಲಕ್ಷ್ಮಿ ಕುಂಪಲ ಇವರಿಂದ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಉದ್ಘಾಟನೆ ನೆರವೇರಿಸಿದ ಶ್ರೀಮತಿ ಜಯಲಕ್ಷ್ಮಿ ಇವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಾನು ಕುಂಪಲದಲ್ಲಿ ಕೇಸರಿ ಮಿತ್ರ ವೃಂದದಲ್ಲಿ ಯೋಗ ಅಭ್ಯಾಸ ಮಾಡಿದ್ದೇನೆ. ಯೋಗ ಎಂಬುದು ಎಲ್ರಿಗೂ ಆರೋಗ್ಯಕರವಾಗಿ ಆಗ್ತದೆ. ಒಂದು ಮನುಷ್ಯನು ಯೋಗದಲ್ಲಿ ನಿರಂತರ ಯೋಗ ಮಾಡಿದರೆ ಅವರ ಸಮಸ್ಯೆಯು 100ರಲ್ಲಿ 80% ನಿವಾರಣೆಯಾಗುತ್ತದೆ. ಹಾಗೆ ನಾನು ಒಂದು ತುಂಬ ಕೈ ನೋವಿನಲ್ಲಿ ಇದ್ದೆ. ಅದು ಸೂರ್ಯ ನಮಸ್ಕಾರ ಮಾಡಿ ಮಾಡಿ ನಂದು ಕೈ ನೋವು ಹೋಯಿತು. ಇವತ್ತು ವಿಶ್ವ ಪರಿಸರ ದಿನ. ನಮ್ಮ ಹೇಗೆ ಯೋಗದಲ್ಲಿ ನಮ್ಮ ಶರೀರವನ್ನು ಹೇಗೆ ಕ್ಲೀನ್ ಮಾಡುತ್ತಿದ್ದೆವು ಹಾಗೆಯೇ ಸ್ವಚ್ಛತೆಯನ್ನು ಕಾಪಾಡಬೇಕು. ಇವತ್ತು ಎಲ್ಲರೂ ಯೋಗವನ್ನು ನಾಳೆದು 21 ತಾರೀಕಿಗೆ ತನಕ ಪ್ರಿಪೇರ್ ಮಾಡಿ. ಎಲ್ಲರೂ ಸ್ಪರ್ಧೆಯೂ ಇದೆ ಆ ದಿನ 21 ವಿಶ್ವದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಎಲ್ಲರಿಗೂ ಶುಭಾಶಯಗಳು. ಧನ್ಯವಾದಗಳು ಶ್ರೀಮತಿ ಜಯಲಕ್ಷ್ಮಿ ಅವರಿಗೆ. ಇದೀಗ ಯೋಗ ದರ್ಶನ ಮತ್ತು ಯೋಗ ಸ್ಪರ್ಧೆ ಅವಿನಾಶ್ ಎಂಟರ್ಪ್ರೈಸಸ್ ಉಳ್ಳಾಲ HP ಗ್ಯಾಸ್ ಇದರ ಪ್ರಾಯೋಜಕತ್ವದಲ್ಲಿ ಹಾಗೂ ಜನ್ಮಭೂಮಿ
ಸ್ವಸಹಾಯ ಸೌಹಾರ್ದ ಸಹಕಾರಿ ಸಂಘ ಇದರ ಸಹಪ್ರಾಯೋಜಕದಲ್ಲಿ ನಡೆಯುವಂಥ ಯೋಗ ದರ್ಶನ ಮತ್ತು ಯೋಗ ಸ್ಪರ್ಧೆ ಇದರ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಯೋಗಾಚಾರ್ಯ ಶ್ರೀ ಪುಂಡರೀಕಾಕ್ಷ ಬೇಳೂರು. ಇವತ್ತು ಶುಭ ಮುಹೂರ್ತದಲ್ಲಿ ಶ್ರೀ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಅಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಾಂ ಸಹಸ್ರ ಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಪತಂಜಲಿ ಮಹಾಮುನಿಗಳು ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಒಂದು ದೊಡ್ಡ ಸಾಧನಾ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂತಹ ವ್ಯಾಯಾಮವನ್ನು, ಮಾನಸಿಕ ಸ್ಥೈರ್ಯ ಧೈರ್ಯವನ್ನು ಉಳಿಸಿಕೊಳ್ಳಬೇಕಾಗಿರ್ತಕ್ಕ ವಿಚಾರಗಳನ್ನು ಅಷ್ಟಾಂಗ ಯೋಗದ ಮುಖಾಂತರ ಕೊಟ್ಟಿದ್ದಾರೆ. ಅಂತಹ ಅಷ್ಟಾಂಗ ಯೋಗದಲ್ಲಿ ಬರುವಂಥ ಒಂದು ಭಾಗ ಅದು ಆಸನಗಳು. ಅದು ನಾಳೆಯಿಂದ ಆರಂಭ ಆಗುತ್ತೆ. 21ನೇ ತಾರೀಕಿನವರೆಗೆ ಹೊಸಕುರಲ್ ಟಿ ವಿ ಒಳಗಡೆ ಬರ್ತಾ ಇರ್ತದೆ. ಒಂದಿಷ್ಟು ಪ್ರಾಣಾಯಾಮ ಮತ್ತು ಆಸನಗಳು ಮಾತ್ರ ಅದರಲ್ಲಿ ಇರೋದ್ರಿಂದ ತಾವು ಅದನ್ನು ಮನೆಯಲ್ಲೇ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು. ಆದರೆ ತುಂಬ ಅಭ್ಯಾಸ ಮಾಡುವ ರೀತಿಯಲ್ಲಿ ಅದಿಲ್ಲ. ಸ್ವಲ್ಪ ನಮಗೆ ಗೊತ್ತಿದ್ದವನಿಗೆ ನೋಡಿಕೊಳ್ಳಿಕ್ಕೆ ಅದು ಸಾಕು. ಆದರೆ ಹೆಚ್ಚಿನ ಅಭ್ಯಾಸ ಆಗಬೇಕಾದ್ರೆ ನುರಿತ ಯೋಗ ಗುರುಗಳ ಹತ್ತಿರ ಹೋಗಿ ಸ್ವಲ್ಪ ಅದನ್ನು ಮಾಡಿಕೊಳ್ಬೇಕು. ಇದೊಂದು ನೆನಪು ಮಾಡುವಂತಹ ಒಂದು ಕಾರ್ಯವನ್ನು ಹೊಸಕುರಲ್ನ ಕಡೆಯಿಂದ ಮಾಡಿಸಿದ್ದಾರೆ. ಹಾಗಾಗಿ ತಾವು ಮನೆಯಲ್ಲೇ ಇದ್ದುಕೊಂಡು ಈ ಕೊರೋನಾದ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದುಕೊಂಡು ಮಾಡಬಹುದಾಗಿರ್ತಕ್ಕಂಥ ಆಸನಗಳು ಮತ್ತು ಸ್ವಲ್ಪ ಪ್ರಾಣಾಯಾಮ ಅದು ಅದರಲ್ಲಿದೆ. ಇತ್ತೀಚಿನ ಕಾಲಕ್ಕೆ ಬಂದರೆ ಈ ಟಿ ವಿ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮಗಳು ಒಟ್ಟು ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ. ಕೊರೋನಾದಿಂದಲೇ ಸತ್ತವರು ಯಾರೂ ಇಲ್ಲ. ಬರೀ ಕೊರೋನಾದಿಂದ ಸತ್ತವರಿಲ್ಲ. ಯಾವುದೇ ಡಾಕ್ಟ್ರಲ್ಲಿ ಹೋಗಿ ಕೇಳಿ, ಬರೀ ಕೊರೋನಾದಿಂದ ಸತ್ತವರಿಲ್ಲ. ಹಾಗೆ ಯಾಕೆ ಸಾಯ್ತಾ ಇದ್ದಾರೆ ಜನ ಕೇಳಿದರೆ, ಬೇರೆ ಯಾವುದೋ ರೋಗ ಬಂದಿದೆ, ಅದಕ್ಕೆ ಸ್ವಲ್ಪ ಕೊರೋನಾ ಅಟ್ಯಾಕ್ ಆಗಿದೆ, ಅದಕ್ಕೋಸ್ಕರ ಅವರು ತೀರ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯ ಆಗಬೇಕಾದ್ದೇನೆಂದರೆ ನಮ್ಮ ಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು, ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು. ಅದಕ್ಕೆ ಇತ್ತೀಚಿನ ಕಾಲದಲ್ಲಿ ನಾವು ಗಮನಿಸಿರ್ಬೋದು, ಮನೆಯ ಫುಡ್ಡೇ ತಗೊಳ್ಳುವುದರಿಂದ ನಮ್ಮದು ಆರೋಗ್ಯ ತುಂಬ ಚೆನ್ನಾಗಿದೆ. ಈಗ ಆಸ್ಪತ್ರೆಗೆ ಹೋಗುವ ಸಂಖ್ಯೆ ತುಂಬ ಕಡಿಮೆ ಇದೆ ನೋಡಿದರೆ. ಹಾಗೆ ಅದಕ್ಕೆ ಇನ್ನೊಂದು ನಮ್ಮ ಮನಸ್ಸಿನ ಧೈರ್ಯವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೋಸ್ಕರ ಈ ಯೋಗಶಾಸ್ತ್ರ ಏನಿದೆ, ಯೋಗಾಭ್ಯಾಸ ಏನಿದೆ, ಅದು ತುಂಬ ಲಾಭ ಆಗಬಹುದು. ಅದಕ್ಕೆ ಯೋಗವನ್ನು ನಿರಂತರವಾಗಿ ಮಾಡುವ ಒಂದು ಪ್ರೇರಣೆ ಅದು ಈ ನಮ್ಮ ಕಾರ್ಯಕ್ರಮದಿಂದ ಆಗಬೇಕು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದೆ. ಹಾಗೆ ಪ್ರತಿ ದಿವಸ ಬೆಳಗ್ಗೆ ಮತ್ತು ಯಾರಿಗೆ ಬೆಳಗ್ಗೆ ನೋಡಲಿಕ್ಕೆ ಪುರುಸೊತ್ತಿಲ್ಲ ಅವರಿಗೆ ಸಂಜೆ ಆ ಹೊತ್ತಿನಲ್ಲಿ ಅದನ್ನು ನೋಡಿಕೊಳ್ಬೋದು. ಅದಕ್ಕಿಂತ ಹೆಚ್ಚು ನಾವು ನಮ್ಮ ಮನೆಯಲ್ಲಿ ನಮ್ಮ ಗುರುಗಳ ಜೊತೆಯಲ್ಲಿ ಸ್ವಲ್ಪ ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇನ್ನು ಎರಡನೇದೇನಪ್ಪ ಅಂದರೆ ಸ್ಪರ್ಧೆಗಳು ನಡೀತದೆ. ಯೋಗದಲ್ಲಿ ಎಂದು ಸ್ಪರ್ಧೆ ಮಾಡಬಾರ್ದು ಅಂತಿರೋದು, ಯೋಗಕ್ಕೆ ಸ್ಪರ್ಧೆಗೆ ಇರುವಂಥದ್ದಲ್ಲ ಯೋಗ. ಆದರೆ ನಾವು ಯಾಕೆ ಸ್ಪರ್ಧೆಯನ್ನು ಜೋಡಿಸಿದ್ದೇವೆ ಕೇಳಿದರೆ, ಈಗ ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ನಾವು ಕಲಿಬೇಕು ಅಂತಿದ್ದರೆ ಆಗ ಒಂದಿಷ್ಟು ಅವರಿಗೆ ಮಕ್ಕಳಿಗೆ ತರುಣರಿಗೆ ಅದು ಬೇಕಾಗತ್ತೆ. ಆ ದೃಷ್ಟಿಯಿಂದ ಒಂದು ಸ್ಪರ್ಧೆಯಿಂದ ಯೋಚನೆ ಮಾಡಿದೆ. ಹಾಗೆ ಅದರಲ್ಲಿ 15 ದಿವಸಗಳ ಕಾಲ ಆ ಯೋಗದ ಬೇರೆ ಬೇರೆ ಆಸನಗಳನ್ನು ನಾವು ತೋರಿಸ್ತೀವಿ, ಪ್ರದರ್ಶನದಲ್ಲಿ ಇದೆ ಅದು. ಆ ಸಂದರ್ಭದಲ್ಲಿ ಅದನ್ನೇ ನೀವು ನೋಡಿಕೊಂಡ್ರೆ ಅದರ 3 ಭಾವಚಿತ್ರವನ್ನು ನಮಗೆ ಕಳಿಸಿಕೊಡಬೇಕು. 1ನೇ ರೌಂಡಿನ ಕೆಲಸಗಳು ಅದರಲ್ಲಿ ಮುಗೀತದೆ. ಹಾಗೆ ಆ 3 ಭಾವಚಿತ್ರವನ್ನು ನೋಡಿಕೊಂಡು ಅದನ್ನು ನಾವು ಸೆಲೆಕ್ಟ್ ಮಾಡುವ ಕೆಲಸಗಳು ಪ್ರಥಮ ಹಂತದಲ್ಲಿ ಆಗ್ತದೆ. ದ್ವಿತೀಯ ಹಂತಕ್ಕೆ ನಾವು ಮೊಬೈಲ್ ಮೂಲಕ ನಿಮ್ಮನ್ನು ಸಂಪರ್ಕ ಮಾಡಿಕೊಂಡು ನೀವು ವಿಡಿಯೋವನ್ನು ನಮಗೆ ಕಳಿಸಿಕೊಡಬೇಕಾಗ್ತದೆ. ಹಾಗೆ ದ್ವಿತೀಯ ಹಂತದ ಸ್ಪರ್ಧೆಯ ಕಾರ್ಯಕ್ರಮಗಳು ನಡೀತದೆ. ಹಾಗಾಗಿ ಮುಂದೆ ಸಂಪರ್ಕದಲ್ಲಿ ಇಟ್ಕೊಂಡ್ರೆ ನಾವು ಕೆಲವು ಫೋನ್ ನಂಬರ್ಗಳನ್ನು ನಿಮಗೆ ಕಳಿಸಿಕೊಡ್ಬೋದು. ಆ ಫೋನ್ ನಂಬರ್ನ ಸಂಪರ್ಕ ಇಟ್ಟುಕೊಂಡು ನೀವು ಮುಂದೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಹೇಗೆ ಅದನ್ನು ಯೋಚನೆ ಮಾಡಿಕೊಳ್ಳಿ. ಅದರ ಮುಖಾಂತರವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕೆಲಸವೂ ಆಗಬೇಕು. ಇನ್ನು ಭಾಷಣ ಸ್ಪರ್ಧೆಯೂ ಕೂಡ ಅದರಲ್ಲಿ ಇದೆ. ಆ ಭಾಷಣ ಸ್ಪರ್ಧೆಗೆ ಹೊಸಕುರಲ್ನ ಡೈರೆಕ್ಟಾಗಿ ನಮಗೇನು ಬರಲ್ಲ. ಆದರೆ ಯಾರ್ಯಾರು ಅದರಲ್ಲಿ ಭಾಗವಹಿಸ್ತೀರಿ ಅವರಿಗೆ ಆ ನಂಬರನ್ನು ನಾವು ಕಳಿಸಿಕೊಡ್ತೇವೆ. ಆ ನಂಬರ್ನ ಮುಖಾಂತರವಾಗಿ ನಾವು ಅದಕ್ಕೆ ಜಾಯಿನ್ ಆಗಿಕೊಂಡ್ರೆ ಆಗ ಆ ಸ್ಪರ್ಧೆಯಲ್ಲಿ ನಮಗೆ ಭಾಗವಹಿಸ್ಬೋದು. ಈಗಲೇ ಶ್ರೀಮಾತಾ ಯೋಗ ಕೇಂದ್ರ ಎಂಬಂತಹ ಒಂದು ಗ್ರೂಪ್ ಈಗಲೇ ಇದೆ, ಕಾರ್ಯಾಚರಿಸ್ತಾ ಇದೆ. ಸಾಧಾರಣ 200ಕ್ಕಿಂತ ಹೆಚ್ಚು ಜನ ಅದರಲ್ಲಿ ಇದ್ದಾರೆ. ಅವರು ಅದರಲ್ಲಿ ಭಾಗವಹಿಸಿಕೊಳ್ಬೋದು. ಹಾಗೆ ಇನ್ಯಾರು ಅದಕ್ಕೆ ಸೇರಬೇಕು ಅಂತಿದೆ ಅವರು ಅದಕ್ಕೆ ಸೇರಿಕೊಳ್ಬೋದು.
ಹೀಗೆ ಈ ಎರಡೂ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಅಂತ ವಿನಂತಿ. ಯೋಗಾಸನ ಮಾಡಬೇಕಾದ್ರೆ ಅದನ್ನು 3 ಕೆಟಗರಿಯಾಗಿ 3 ವಿಭಾಗಗಳಾಗಿ ಹಂಚಿಕೊಂಡಿದ್ದೇವೆ. ಅದರಲ್ಲಿ 20 ವರ್ಷದ ಒಳಗಿನವರು, 20ರಿಂದ 40 ವರ್ಷ, 40 ಮೇಲ್ಪಟ್ಟು. ಅದರಲ್ಲಿ 20ರ ಒಳಗೆ ಇರುವವರಿಗೆ ಬರೀ ಸೂರ್ಯ ನಮಸ್ಕಾರದ 3 ಆಸನಗಳನ್ನು ಮಾತ್ರ ಕಲಿಸಿಕೊಳ್ಳಲಿಕ್ಕೆ ಹೇಳಿದೆ. 20ರಿಂದ 40ನೇ ವರ್ಷದವರೆಗೆ ಇರುವಂಥವರಿಗೆ ಉಳಿದಂತೆ ಒಂದು 8 ಆಸನಗಳು, ಅದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೋದು. ಅದರ ಮುಖಾಂತರ ಮಾಡಿಕೊಳ್ಬೇಕು. ಇನ್ನು ಸೂರ್ಯ ನಮಸ್ಕಾರದಲ್ಲಿ ಕೂಡ 2 ರೀತಿಯದು ಕೊಟ್ಟಿದ್ದೀವಿ ನಾವು. ಅದು ಒಂದು 10 ಸ್ಥಿತಿ ಇರುವಂಥದ್ದು, ಇನ್ನೊಂದು 12 ಸ್ಥಿತಿ ಇರುವಂಥದ್ದು. 12 ತಾಯಿಯಂದರಿಗೆ, ಹೆಣ್ಮಕ್ಕಳಿಗೆ ಅದನ್ನು ಮಾಡಿಕೊಳ್ಬೋದು. ಗಂಡು ಮಕ್ಕಳಿಗೆ 10 ಸ್ಥಿತಿ ಇರುವಂಥದ್ದು. ಅದರಲ್ಲಿ ಒಳ್ಳೆಯ 3 ಫೋಟೋವನ್ನು ಆಯ್ಕೆ ಮಾಡಿ ಕಳಿಸಿ. ಆ 3 ಆಯ್ಕೆ ಮಾಡಿ ಕಳಿಸಿದರೆ ಅದರಿಂದ ಮತ್ತೆ ನಾವು ಆಯ್ಕೆ ಮಾಡಿಕೊಂಡು ಮುಂದಿನ ಹಂತಕ್ಕೆ ನಾವು ಹೋಗ್ತೇವೆ. ಹಾಗಾಗಿ ಈ ಸ್ಪರ್ಧೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ವಿನಮ್ರವಾಗಿ ಪ್ರಾರ್ಥನೆ. ಜೊತೆಯಲ್ಲಿ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇನೆ ನಾನು. ಒಂದು ನಮ್ಮ ಮನೆಯಲ್ಲೇ ಇದ್ದುಕೊಂಡು ನಿರಂತರವಾಗಿ ಯೋಗ ಮಾಡಿದಾಗ ಮಾತ್ರ ನಮ್ಮ ಶರೀರವನ್ನು, ಮನಸ್ಸನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕೆ ಸಾಧ್ಯ. ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ನಾವು ಮನನೊಂದು ಏನೇನೋ ಮಾಡಿಬಿಡ್ತೇವೆ, ನಾವು ಆತ್ಮಹತ್ಯೆ ಇಂಥ ಕೆಲಸಗಳಾಗತ್ತೆ. ವಿಪರೀತ ಸಿಟ್ಟು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಕಾಡ್ತಾ ಇದೆ. ಅದಕ್ಕೆ ತುಂಬ ಯೋಗ್ಯವಾಗಿರುವುದು ಯೋಗ. ಈಗ ಉದ್ಘಾಟಕರು ನಮ್ಮ ಗಮನಕ್ಕೆ ತಂದಿದ್ದಾರೆ, ಅವರಿಗೆ ಕೈ ನೋವಿತ್ತು, ಯೋಗ ಮಾಡಿಕೊಂಡು ಹೋಗಿದೆ ಅಂತ. ಹಾಗಾಗಿ ಇಂಥ ಸಣ್ಣ ಸಣ್ಣ ವಿಷಯಗಳು ಬರೀ ಒಂದು ಯೋಗದಿಂದ ಹೋಗುತ್ತೆ. ಇನ್ನು ನಿರಂತರವಾಗಿ ಮಾಡುವುದರಿಂದ ಕ್ಯಾನ್ಸರಿನಂತಹ ಮಾರಕವಾಗಿ ರೋಗವನ್ನು ಕೂಡ ತಡೆಗಟ್ಟಲಿಕ್ಕೆ ನಮಗೆ ಸಾಧ್ಯ. ಹಾಗಾಗಿ ಮನೆಯಲ್ಲೇ ಇದ್ದುಕೊಂಡು ಯೋಗವನ್ನು ಮಾಡೋಣ. ಅದರ ಮುಖಾಂತರವಾಗಿ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಅದನ್ನು ಒಳ್ಳೆಯ ಸುವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕಾರ್ಯವನ್ನು ಮಾಡೋಣ. ಅಂತಹ ಜನಗಳೇ ಸೇರಿಕೊಂಡಾಗ ನಮ್ಮ ಗ್ರಾಮ ಚೆನ್ನಾಗಿ ಆಗತ್ತೆ, ರಾಜ್ಯ ಚೆನ್ನಾಗಿ ಆಗತ್ತೆ, ಅದರಿಂದ ದೇಶ ಚೆನ್ನಾಗಿ ಆಗತ್ತೆ. ಜಗತ್ತು ಈಗಲೇ ನಮ್ಮ ಕಡೆ ನೋಡ್ತಾ ಇದ್ದಾರೆ, ಭಾರತದ ಕಡೆಗೆ. ಹಾಗಾಗಿ ಮುಂದೆ ಇದಕ್ಕಿಂತ ಒಂದು ದೊಡ್ಡ ಶ್ರೇಷ್ಠ ಭಾರತವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂತಹ ಶಕ್ತಿ ನಮಗೆ ಬರಲಿ. ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಭಗವಂತ ನಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ವಂದಿಸ್ತಾ ವಿರಮಿಸ್ತೇನೆ. ಜೈ ಶ್ರೀರಾಮ್. ಧನ್ಯವಾದಗಳು ಯೋಗಾಚಾರ್ಯ ಪುಂಡ್ರಿಕಾಕ್ಷ ಬೆಳ್ಳೂರು ಇವರಿಗೆ. ಇದೀಗ ಯೋಗ ದರ್ಶನ ಮತ್ತು ಯೋಗ ಸ್ಪರ್ಧೆಯ ಸಹ ಪ್ರಾಯೋಜಕರು ಆಗಿರತಕ್ಕಂಥ ಜನ್ಮಭೂಮಿ ಸ್ವಸಹಾಯ ಸೌಹಾರ್ದ ಸಹಕಾರಿ ಸಂಘ ಇದರ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀ ನಿತೀಶ್ ಕುಮಾರ್ ಅವರಿಂದ ಶುಭಾಶಯದ ನುಡಿಗಳು. ಜನ್ಮಭೂಮಿ ಸ್ವಸಹಾಯ ಸೌಹಾರ್ದ ಸಹಕಾರಿ ನಿಯಮಿತ ತೊಕ್ಕೊಟ್ಟು ಮಂಗಳೂರು ಇದು 2011ರಿಂದ ಸಮಾಜದಲ್ಲಿ ಪರಿವರ್ತನೆಗಾಗಿ ಸ್ವಸಹಾಯ ಸಂಘಗಳನ್ನು ಪ್ರಾರಂಭಿಸಿ ಅದರಲ್ಲಿ ಒಂದಷ್ಟು ಸಾಮಾಜಿಕ ಬದಲಾವಣೆಗಳನ್ನು ತರಬೇಕು, ಸ್ವಾವಲಂಬನೆಯನ್ನು ಸಮಾಜದ ವ್ಯಕ್ತಿಗಳಲ್ಲಿ ಮೈಗೂಡಿಸಿಕೊಳ್ಳಬೇಕು ಮತ್ತು ವ್ಯಕ್ತಿತ್ವದ ಬೆಳವಣಿಗೆ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಹಾಗೆ ಇವತ್ತು ಹೊಸಕುರಲ್ ಚಾನೆಲ್ ಹಾಗೂ ನಮ್ಮ ಯೋಗ ಗುರುಗಳ ಮಾರ್ಗದರ್ಶನದೊಂದಿಗೆ ಯೋಗ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಮ್ಮ ಜನ್ಮಭೂಮಿ ಸ್ವಸಹಾಯ ಸೌಹಾರ್ದ ಸಹಕಾರಿ ಹಾಗೂ ಎಲ್ಲ ಸದಸ್ಯರು ಹಾಗೂ ಮಾನ್ಯ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ. ಧನ್ಯವಾದ ಸಮರ್ಪಣೆ ಹೊಸಕುರಲ್ ಇದರ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರಿಂದ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ ವಾಹಿನಿ ಮತ್ತು ಹೊಸಕುರಲ್ ಬಳಗ ನಿರಂತರವಾಗಿ ಸಮಾಜಕ್ಕೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಅದರೊಟ್ಟಿಗೆ ಇದೀಗ ಯೂಟ್ಯೂಬ್ ಚಾನಲ್ನಲ್ಲೂ ಹೊಸಕುರಲ್ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ. ಈ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ನಾವು ಭಜನಾ ಸ್ಪರ್ಧೆ, ಭಜನಾ ಕಾರ್ಯಕ್ರಮಗಳು, ಸತ್ಸಂಗ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ರೀತಿಯ ಮಾತುಕತೆಗಳು, ವಿಶೇಷವಾಗಿ ನಿನ್ನೆಯಷ್ಟೇ ಮಕ್ಕಳಿಗೆ ಉಪಯೋಗ ಆಗುವಂತಹ ಕೊರೋನಾ ಸಂದರ್ಭದ ಸವಾಲು, ಮಕ್ಕಳು ಏರುಪೇರಾದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪೋಷಕರ ತಾಳ್ಮೆಗೊಂದು ಸವಾಲು ಕಾರ್ಯಕ್ರಮ ನೇರ ಸಂವಾದದ ಮೂಲಕ ನಿನ್ನೆ ಕೂಡ ನಡೆಯಿತು. ಇದೇ ರೀತಿಯಲ್ಲಿ ಇದೀಗ ಯೋಗ ಕಾರ್ಯಕ್ರಮ ನಾವು ಜೂನ್ 21ರಂದು ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇದ್ದೇವೆ. ಇದು ಇಡೀ ಪ್ರಪಂಚಕ್ಕೆ ಭಾರತ ದೇಶದ ಕೊಡುಗೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಭಾರತದ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿ ಆ ಮೂಲಕವಾಗಿ ಯೋಗಕ್ಕೊಂದು ವಿಶ್ವ ಮಾನ್ಯತೆಯನ್ನು ತಂದುಕೊಟ್ಟರು. ಇದಕ್ಕಾಗಿ ಈ ನೆನಪಿನಲ್ಲಿ ಒಂದು ಕಾರ್ಯಕ್ರಮ, ಇದನ್ನು ಯೋಗಾಚಾರ್ಯ ಶ್ರೀಯುತ ಪುಂಡರೀಕಾಕ್ಷರವರು ನಮ್ಮೊಟ್ಟಿಗೆ ಮಾತನಾಡಿದಾಗ ಇದಕ್ಕೊಂದು ವಿಶೇಷ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವ ಬಗ್ಗೆ ಹೇಳಿದರು. ಹಾಗೆ 15 ದಿನಗಳ ಕಾಲ ಯೋಗ
ದರ್ಶನ ಎನ್ನುವಂತಹ ಯೋಗ ಕಾರ್ಯಕ್ರಮ ಪೊಸಕುರಲ್ ವಾಹಿನಿಯಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಆಗ್ತದೆ. ಇದು ಬೆಳಿಗ್ಗೆ 7:10ರಿಂದ 7:30ರವರೆಗೆ ಪ್ರಸಾರ ಆಗ್ತದೆ. ಮಧ್ಯಾಹ್ನ 2 ಗಂಟೆಗೆ ಮರುಪ್ರಸಾರ ಇದೆ. ಕೇವಲ ಇಷ್ಟೇ ಸಾಕಾಗುವುದಿಲ್ಲ. ಯೋಗವನ್ನು ನಾವು ಪ್ರೋತ್ಸಾಹಿಸಬೇಕಿದ್ರೆ ಈಗಾಗಲೇ ಯೋಗಾಚಾರ್ಯ ಶ್ರೀಯುತ ಪುಂಡರೀಕಾಕ್ಷರ್ ಅವರು ಹೇಳಿದ ಹಾಗೆ ಅದಕ್ಕೊಂದು ರೀತಿಯ ಉತ್ತೇಜನ ಕೊಡುವಂತಹ ಸ್ಪರ್ಧೆಗಳನ್ನು ಆಯೋಜಿಸ್ತಾ ಇದ್ದೇವೆ. ಇದು ಸ್ಪರ್ಧೆಗಾಗಿ ಸ್ಪರ್ಧೆ ಅಲ್ಲ, ಕೇವಲ ಉತ್ತೇಜನಕ್ಕಾಗಿ ಸ್ಪರ್ಧೆ. ಇದನ್ನು 3 ವಿಭಾಗಗಳಲ್ಲಿ ಅವರು ಆಯೋಜಿಸಿದ್ದಾರೆ. ನೆನಪಿನಲ್ಲಿಟ್ಟುಕೊಳ್ಳಿ, 3 ವಿಭಾಗಗಳು. ಆ 3 ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪುನಃ 2 ವಿಭಾಗಗಳು. ಹೀಗೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ 3 ವಿಭಾಗಗಳಂತ ಹೇಳುವಾಗ 20ರ ಒಳಗಿನವರಿಗೆ, 20ರಿಂದ 40ರ ಒಳಗಿನವರಿಗೆ, 40ರಿಂದ ಮೇಲ್ಪಟ್ಟು, ಹೀಗೆ 3 ವಿಭಾಗ ಪುರುಷರಿಗೆ, 3 ವಿಭಾಗ ಮಹಿಳೆಯರಿಗೆ, ಒಟ್ಟು 6 ವಿಭಾಗಗಳು. 6 ವಿಭಾಗಗಳಿಗೆ ನಿರ್ದಿಷ್ಟ ಆಸನಗಳನ್ನು ಅವರು ಕೊಟ್ಟಿದ್ದಾರೆ. ಈ 6 ವಿಭಾಗಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅಂತ ಹೇಳುವಾಗ 18 ಬಹುಮಾನಗಳನ್ನು ನಾವು ನೀಡುವವರಿದ್ದೇವೆ. ಜೊತೆಗೆ ಸಮಾಧಾನಕರವಾಗಿ ಪ್ರಶಸ್ತಿ ಪತ್ರಗಳನ್ನು ಕೊಡ್ತೇವೆ. ಹೀಗೆ ಈ ಯೋಗಕ್ಕೊಂದು ಯೋಗ ದಿನಾಚರಣೆಗೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕೊಡ್ತಾ ಇದ್ದೇವೆ. ಆದಿತ್ಯವಾರದಿಂದ ಈ ಯೋಗ ದರ್ಶನ ಕಾರ್ಯಕ್ರಮ ಪ್ರದರ್ಶನ ಆಗ್ತದೆ. ಇದನ್ನು ನೋಡಿಕೊಂಡು ಪ್ರಥಮ ಸುತ್ತಿಗೆ ಜೂನ್ 11 ತಾರೀಕಿನ ಒಳಗೆ ನಿಮ್ಮ ಭಾವಚಿತ್ರಗಳನ್ನು ಕಳಿಸಿಕೊಡಬೇಕು ಆಯಾ ವಿಭಾಗಕ್ಕೆ. ಆನಂತರ 2ನೇ ಸುತ್ತಿನ ಸ್ಪರ್ಧೆ ಆಗುತ್ತದೆ. ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯಂದು ಇದರ ಬಹುಮಾನ ವಿತರಣೆ ಕಾರ್ಯಕ್ರಮ ಇದೇ ಪೊಸಕುರಲ್ನಲ್ಲಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಸ್ಪರ್ಧೆಯಲ್ಲಿ ತೊಡಗಿಸಿಕೊಳ್ಬೇಕು. ನಿಮಗೆ ತಿಳಿದಂತಹ ಆ ಸ್ಪರ್ಧೆಗಳನ್ನು ಕೇಳಿ ತಿಳಿದವರಲ್ಲಿ, ಬಲ್ಲವರಲ್ಲಿ ತಿಳಿದುಕೊಂಡು ಅದನ್ನು ಕಲಿತು ಅದರ ಭಾವಚಿತ್ರಗಳನ್ನು ಕಳಿಸುವಂತಹ ಒಂದು ಒಳ್ಳೆಯ ಕೆಲಸ ನಿಮ್ಮಿಂದ ಆಗಲಿ. ಯೋಗಕ್ಕೆ ಒಂದು ಒಳ್ಳೆಯ ಮಾನ್ಯತೆ ಸಿಗುವಂತಹ ಸಂದರ್ಭದಲ್ಲಿ ಯೋಗ ಆರೋಗ್ಯಕ್ಕೆ, ಕೆಲವರು ಹೇಳ್ತಾರೆ ಯೋಗ ಮಾಡುವುದರಿಂದ ನಾವು ಸಪುರ ಆಗುತ್ತೇವೆ, ಅದು ಬೇರೆ ಬೇರೆ. ಯೋಗದಿಂದ ಆರೋಗ್ಯಕ್ಕೆ ಒಳ್ಳೆಯದಿದೆ, ಬೇರೆ ಬೇರೆ ರೀತಿಯ ಒಳ್ಳೆಯ ಪರಿಣಾಮಗಳಿವೆ. ಮಾನಸಿಕ ದೃಢತೆ ಬರ್ತದೆ, ಶಾರೀರಿಕವಾದಂತಹ ಒಂದು ದೌಢ್ಯತೆ ಬರ್ತದೆ. ಹೀಗೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳು. ಶಾರೀರಿಕವಾಗಿ ಸದೃಢರಾಗಬಹುದು, ಮಾನಸಿಕವಾಗಿ ಸದೃಢರಾಗಬಹುದು. ಬೇರೆ ಬೇರೆ ರೋಗಗಳನ್ನು ನಿಯಂತ್ರಿಸುವ ಮೂಲಕವೂ ಯೋಗ ಆರೋಗ್ಯಕ್ಕೊಂದು ಮಾರ್ಗದರ್ಶನ. ಈ ರೀತಿಯಲ್ಲಿ ಯೋಗವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ಳುತ್ತಾ, ನಿಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಸದಾ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಸ್ಪರ್ಧೆಗಾಗಿ ಈಗಿನಿಂದಲೇ ತಯಾರಿ ಆರಂಭಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ. ಬಹುಮಾನ ಗೆಲ್ಲುವುದಷ್ಟೇ ಸ್ಪರ್ಧೆಯ ಮುಖ್ಯ ಅಲ್ಲ, ಆದರೆ ಈ ಸ್ಪರ್ಧೆಯ ಮೂಲಕವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಗಳು.